ಅಮ್ಮ ಅಮ್ಮ ಕೂಯ್ ಅತ್ತಿಗೆ. ಓ ಸಾವಿತ್ರಿ, ಬಾ ಬಾ ಬಪ್ಪಿಲೆ ಕೂತ್ಕೋ ಬಾ, ಇಲ್ಲೇ ಮೆಟ್ಲ ಕೂತ್ಕೋ ಬಾ. ಅತ್ತಿಗೆ ಮೆಟ್ಲು ಕೂತ್ಕೊಂಡೆ ಮನೆ ಒಳಗೆ ಬರ್ಕರಿಲ್ಲ ಅಲ್ಲ. ಅದೊಂದು ಆಯ್ಲಿ ಈಗ ಅದನ್ನ ಯಾಕೆ ತಲೆಗೆ ಹಾಕಂತೆ. ಆಯ್ತಲ್ಲ, ಎಲ್ಲ ಸರಿ ಮಾಡಿಸ್ಕೊ ಬಪ್ಪದಂತ ಆಯ್ತಲ್ಲ. ಈಗ ಮಾತಾಡಿರ್ ನೆನೆ ಇವರು. ಬಾ ಕೂತ್ಕೋ, ಇಲ್ಲೇ ಮೆಟ್ಲಾಗೆ ಕೂತ್ಕೊಂಬರ್ತಿ. ಒಂದ್ಗಳಿಗೆ ಮಾತಾಡೋ, ಎಷ್ಟು ದಿನ ಆಯ್ತು ನೀನೊಟ್ಟಿ ಮಾತಾಡಿದೆ. ನಂಗೆ ಜಾಸ್ತಿ ಪುರ್ಸುತ್ತಿಲ್ಲ ಅತ್ತಿಗೆ ಮಾತಾಡೋಕೀಗ. ಅಮ್ಮ ಇದ್ರೆ ಕರೀನಿ. ಅದ್ಯಾಕೆ ಅಣ್ಣನ ಮನೆ ಬಾಗ್ಲ ಬೇಡ ಅನಿಸ್ತಿತ್ತ ನಿಂಗೆ? ಬಂದು ಕೂಕಂಬಿಲ್ಲೆ. ನಾವೆಂತ ಮಾಡಿತ್ತ, ನೀವು ಮಾಡ್ಕೊಂಡದ್ದು ನಮ್ಮನ್ನ ಬೇರೆ ಮಾಡ್ತೀರಿ. ನೀವೆಷ್ಟಾರು ಅಣ್ಣ ತಂಗಿ ಒಂದೇ ಮರೀತಿ. ಅವ್ರ ಮೇಲೆ ನಿಂಗೇನು ಸಿಟ್ಟಿದ್ದಂಗಿಲ್ಲ, ನಮ್ಮ ಮೇಲೆ ಸಿಟ್ಟಾಯ್ತೆ ಕಂಡಂಗೆಲ್ಲ. ಅಲ್ಲ, ನಿನ್ನೆ ಅಂಗಡಿ ಬಾಗ್ಲೆಲ್ಲ ಮಾತಾಡ್ಸ್ದೆ ಒಯ್ದೆಲ್ಲ ನೀನು. ಎಂತಕ್ಕೆ? ನಾ ಎಂತ ಮಾಡಿದ್ದೆ ನಿಂಗೆ ಹೇಳು? ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ಅಣ್ಣ ಇದ್ರೆ ಕರೀನಿ, ಅಮ್ಮ ಇದ್ರೆ ಕಾಣಿ. ಅಮ್ಮ ಇದ್ರೆ ಒಂಚೂರು ಕರೀನಿ. ಒಂದು ನಿಮಿಷ. ವಾತ್ಯಾ ನಿಮ್ಮ ಮಗಳು ಬಂದಿದ್ದಾಳೆ ಕಾಣಿ. ಬನ್ನಿ ಮಾತಾಡ್ಕೊಂಬ್ರಿ ಅಂತದ್ದು. ಒಳ ಬತ್ತಿಲ್ಲಮ್ರವಳ, ನೀವೇ ಬನ್ನಿ ಹೊರಗೆ. ಏನಂದದ ಲಾಂಗ್ ಸರ ಇದ್ದಿತ್ತಲ್ಲ, ಎಲ್ಲಿತ್ತದ ಒಂಚೂರು ಕೊಡ್ಕೊಂಬ. ಎಲ್ಲಿ ಹುಡುಕರು ಸಿಕ್ಕೋದಿಲ್ಲಪ್ಪ ಇಲ್ಲೆಲ್ಲೂ. ಎಷ್ಟೊತ್ತಿಂದ ಹುಡುಕ್ತಿದ್ದೆ. ಅಲ್ಲ, ಮಗಳು ಬಂದಿದ್ದಾಳೆ ಮಾತಾಡೋಕೆ ಬನ್ನಿ ಅಂತೆ ಲಾಂಗ್ ಸರ ಹುಡುಕ್ತಾರೆ. ಅದೆಂತಕ್ಕೆ ಈಗ ಬಂದಿದ್ದಾಳನ್ಕ ನಂಗೆ ಗೊತ್ತಾ, ಅದಕ್ಕೆ ಹುಡುಕ್ತಿದ್ದದ್ದು. ಮಗ ಲೈಕ್ ಮಾಡಿ ಇಟ್ಕೊಂಡಿದ್ದ ಅನ್ಕ ಗೊತ್ತಾಯ್ಕಲ್ಲ. ಚಿನ್ನ ಎಲ್ಲ ಹಾಕಿದ ಅಮ್ಮನಿಗೆ ಅನ್ಕಂಡೆ. ಇಲ್ದಿರೆ ಒಂದು ಮನೆ ಆಡ್ತಾಳೆ ಅವಳು, ಒಂದೊಂದ್ಸಲ ಸಸಾರ ಮಾಡ್ತಾಳೆ. ನಾವೆಂತ ತೋರಿಸ್ಕಣ್ಕ, ನಾವು ಒಳ್ಳೆ ರೀತಿ ಇತ್ತನ್ಕ ತೋರಿಸ್ಕೊಂಬ. ಅವಳ್ದು ಅಂತೆ ಸಹಿ ಮಿಲಿಟ್ರಿ ದುಡ್ಡು. ಒಬ್ರು ಮರ್ರೆ, ಇಷ್ಟು ಮಂಡಿ ಬಿಸಿ ಇತ್ತು ಮನೇಲ, ಸಂಸಾರ ಹಾಳಪ್ಪ ಶುರು ಆಯ್ತು. ನಿಮ್ಗೊಂದು ಲಾಂಗ್ ಚೈನ್ ಇದೊಂದು ತಗೊಂಡು ಹೋತ್ ನಿಮಗೆ. ಎಂತ ಅನ್ಕೊಂತಾರೆ ಅವ್ರದ್ದೆಲ್ಲ ಕಾಮ್ತಿಲ್ಲ. ಅವ್ರಿಗೆ ಅವ್ರದ್ದೇ ಇದಾಯ್ತು. ಅವ್ರಿಗೆ ಅಂತ ಮಾತಾಡೋಕ್ಕಿತ್ತು ಬಂದಿರೋರಷ್ಟೇ. ಈ ಒಳಗೆ ಕರೆದ್ರೆ ಬತ್ತಿಲ್ಲ. ಅವ್ರು ಹೊರಗೆ ನಿಂತಾರಲ್ಲ, ಆಚೆ ಮೂಲಿಲ್ಲ ಜಗ್ಲಿ ನಿಂತ್ಕೊಂಡಿರ್ಕಣಿ. ಒಳ ಮೆಟ್ಲ ಹತ್ರ ಬನ್ನಿ ಅಂದ್ರೆ ಬತ್ತಿಲ್ಲ. ಅವ್ರಿಗೆ ನಿಮ್ಮ ಸಾರ ಕಾಣ್ತಾರೆ. ಈಗ ತೆಗೀನಿ ಹೆಂಗ್ಸ ನೀವು, ಬನ್ನಿ ಸಾಕು. ಮಗ್ಳ ಇಲ್ಲಿ ಇನ್ನೊಬ್ರ ಇಲ್ಲಿ ನಮ್ಗೆ ಗೊತ್ತಾಗ ನಾವಿರ್ಕು. ಅಲ್ಲ, ನನ್ನ ಮಗ ನನಗೆ ಇಷ್ಟಿಟ್ಟು ದಪ್ಪದ 2 ಬಾಳೆ ಮಾಡಿಸಿಕೊಟ್ಟಿದ್ದ, ಇಷ್ಟರ ಸಾರ ಮಾಡಿಸಿಕೊಟ್ಟಿದ್ದ. ಹೈಕಂದಲ್ದ ನಾನು ಯಾರು ಬಂದಾಗಳ. ನಿಮ್ಮ ಹುಚ್ಚ ಹಾಳು ಬಡಿತು. ನಿಮ್ಮ ಮಗಳೆಲ್ಲ ಮರ್ರೆ ಬಂದದ್ದ. ಮಗಳಂದ್ರೆ ಅಷ್ಟು ಆಸೆ ಮಾಡ್ತೀವಿ, ಇದೆಯಂತದಿದ್ದ ಅವಳಿದ್ರಿ ಗೊತ್ತು ನಿಮ್ದು. ಇಲ್ಲಿ ಸೀರಿಯಲ್ ಸಮ ತೋರ್ತಿದ್ದ, ಲೈಕ್ ಅಂತಿದ್ನ. ಅಮ್ಮ ಅಮ್ಮ ಎಲ್ಲ ನನಗೊಬ್ಳಿಗೆ ಬೇಕಾದ್ದು. ನಾನೇ ಇವ್ರ ಮನೆ ಬಾಗ್ಲಿಗೆ ಬರ್ಕಲ್ಲ. ಆಣ್ ಭಾಷೆ ಸರಿ ಯಾಕಂದ್ರೆ ಇವರಿಗೇನು ಯಾವುದೇನು ಬೇಕಾಗಿಲ್ಲ. ಒಂದು ಚೂರಾರು ಮಂಡಿ ಬಿಸಿ ಇತ್ತ ಕಣ. ಓ ಸಾವಿತ್ರಿ, ಬಾ ಮಗ ಬಾ, ಇಲ್ಲೇ ಕೂಕೋ ಬಾ. ಅಲ್ಲೇ ಅಂತ ನಿಂತ್ಕೊಂಡಿದೆ. ಅಲ್ಲ, ನನ್ನ ಮನೆಗೆ ನನಗೆ ಯಾರು ಕರೋದು ಬೇಡ. ನಂಗೆ ಬೇಕಂದಾಗ ನಾ ಬತ್ತೆ. ಇಲ್ಲೇ ಬಾ, ನೀನು ಬಾ ಅಮ್ಮ, ಇಲ್ಲೇ ಒಂಚೂರು ಮಾತಾಡ್ಕ. ಎಷ್ಟು ದಿನ ಆಯ್ತು ಮಗ ನಿನ್ಕಂಡೆ. ಈಚೆ ಬದಿ ಪಪ್ಪದೇ ಬಿಟ್ಟೆ ಅಲ್ಲ. ಬಾ ಕೂಕೋ ಬಾ. ಅಲ್ಲಿ ನಿಂತ್ಕೈ ಅಂತ ಮಾತಾಡೋದು. ನಾನು ಹಾಡಿ ಹೇಳಿಗೆ ಎಷ್ಟೊತ್ತು ನಿಂತ್ಕೊಂಬಕತ್ತ. ಬಾ ಕೂಕೋ, ಇಲ್ಲೇ ಬಾ. ಒಂಚೂರು ಚಾರು ಕಾಯಿಸು ಅಂದರೆ ಕೊಡುವಂಗಿತ್ತ. ಇಲ್ಲಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಎಷ್ಟು ದಿವಸದಿಂದ. ನಿನ್ನೆ ಮನ್ಸು ಮಾಡಿರಮ್ರ ಎಲ್ಲ ಹೋಯ್ ಸರಿ ಮಾಡ್ಕೊಬಪ್ಪ ಅನ್ಕೊಂಡು ಮಾತುಕತೆ ಆಯ್ತು. ನಾವೇ ನಿಮ್ಮ ಹತ್ರ ಹೇಳೋಕೆ ಬರ್ಕೊಂಡು ಮಾಡಿದ್ದು. ಇವತ್ತೇ ನೀವೇ ಬಂದ್ರಿ ಅಲ್ಲ, ಒಳ್ಳೇದಾಯ್ತು. ಕೂತ್ಕಣಿ. ಅದೆಂತಕ್ಕೆ ಅಷ್ಟಪ್ಪ ಒಂಥರ ಬೇಜಾರು ಮಾಡ್ಕೊಂಡಂಗೆ ಇತ್ತಪ್ಪ. ಇಲ್ಲ ಬೇಜಾರಲ್ಲ ಎಂತ ಇತ್ತು. ಆಯಿತು ಹೋಯ್ತದು, ಎಂತ ಮಾಡೋಕೆ ಆಗ್ತ. ಈಗ ಆಯ್ತಲ್ಲ, ಗಲಾಟೆ ಸುಮಾರು ಆಯ್ತು. ತಿಂಗಳು 70 ಆಯ್ತು. ಇನ್ನೆಂತ ಬೇಜಾರೇನಿಲ್ಲಪ್ಪ. ಬೇಜಾರು ಎಂತಕ್ಕೆ ಬೇಜಾರು ಮಾಡ್ಕೊಂಬಂತದ್ದು ಎಂತಾಯ್ತು. ಸಂಸಾರ ಅಂದ್ರೆ ಮೇಲೆ ಒಂದು ಮಾತು ಬತ್ತತ್ತು ಹೊತ್ತು. ಅದಕ್ಕೆಲ್ಲ ಬೇಜಾರು ಮಾಡ್ಕೊ ಕೂತ್ಕೊಂಡ್ರೆ ರಕ್ತ ಸಂಬಂಧ ಕೊಟ್ಕೊಂಬಕತ್ತ ಅತ್ತಿಲ್ಲ ಅಲ್ದ. ಮಾತುಕತೆ ಬಿಟ್ಟು ಆಗಲಿ, ಆಣಿ ಭಾಷೆ ಆಗಲಿ, ರಕ್ತ ಒಂದೇ ಅಲ್ದ ಹರಿತಿಪ್ಪದ. ಎಂತ ಮಾಡೋಕ್ಕೂ ಆತಿಲ್ಲ. ಕೂಕೋ ಬಾ ಸಾಕು. ಅದೆಷ್ಟೊತ್ತು ನಿಂತ್ಕೊಂಡೆ ಮಾತಾಡ್ತೆ. ಈಗೇನು ಅವಳೇನೀಗ ಬೇಕಂತ ಮಾಡಿದಾಳ ಮರಿತಿ. ನೀವು ಅಣ್ಣ ತಂಗಿ ಅಲ್ದಾಗ ಅಣ್ಣಟ್ಟೆ ಮಾಡ್ಕೊಂಡದ್ದು. ಪಾಪ ಅವಳು ಕಾಣ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಮಗ. ಹಂಗಿಂದೆಲ್ಲ ಮಾಡ್ಕೊಂಬಕಾಗ. ಬಾ ನೀ ಬಾ, ಕೂಕ ಮಾತಾಡ್ ಬಾ. ಒಂದು ಲೋಟ ಚಹಾ ಕಾಸು ಅಂದರೂ ಕಾಸೋಂಗಿಲ್ಲ. ಚಾಗೇನು ಬರ್ಗಲ್ವಾ? ಮನೇಲೂ ಕಾಸ್ಕ ಕುಡಿಲ್ಲ ಚಾ ಬೇಡ. ಅದೇನು ಆ ಥರ ಮಾತಾಡ್ತೆ? ಇಷ್ಟು ಒಳ್ಳೆ ರೀತಿ ಇದ್ದೆ ನೀನು. ಹೊತ್ತಿಗೆ ನಾದ್ನೆ ಅಂದ್ರೆ ಅಷ್ಟು ಒಳ್ಳೆ ರೀತಿ ಇದ್ದೀರಿ. ಅದೆಂತ ಕಣ್ಣಿ ಕೈ ಹಾಕಿ ಮಾತಾಡೋದು ಮಗ ನೀನು? ಗಲಾಟೆ ಇಷ್ಟು ದಿವಸ ಆಯ್ತು. ಎಂಥರ ನೀವು ಮನೇಲಿ ಹಿರಿಯರು ಅನ್ಕೊಂಡು ನೀ ಎಂಥಾರು ಒಂದು ಮಾಡಿದ್ಯಾ? ಅಥವಾ ಇವತ್ತಿಗೆ ಅನ್ಕೊಂಡು ಎಂಥರ ಸರಿ ಮಾಡ್ಕೊಂಡು ಮಾತುಕತೆ ಬಂದ್ರ? ಇಲ್ಲ ಅಣ್ಣ ಅವ್ನು ಬಂದ. ಅವನಂದು ಹೊರಗೆ ಪಪ್ಪದ ಕರೀತಿಲ್ಲ, ಮಾಡೋದಿಲ್ಲ. ನಾ ಕಿಟಕಿಲೆ ಕಾಂತೆ ಕಂಡಿಲ್ಲ, ತೋರತ್ತವ್ನು ಬಂದದ್ದು. ಅಷ್ಟು ನಿಮಗೆಲ್ಲರಿಗೂ ಅಹಂಕಾರ ಇತ್ತು. ನೀವು ಬಗ್ಗೋಕ್ಕಾಗ ಅನ್ಕೊಂಡೆ. ನನಗೆ ಬೇಕಾದ್ದಲ್ದ ತವ್ರ ಮನೆ ಅಲ್ದ, ನನ್ನ ಅಮ್ಮ ಅಲ್ಲ, ಎತ್ತು ಹಾಕಿದ್ದೀರ ನೀ ಬೇರೆ ಅಂತ ಮಾಡ್ದಿರು. ಹಂಗಾಗಿ ಮತ್ತೆ ನಾನು ಬರ್ಕಾಯ್ತು ನಿಮ್ಮ ಮನೆ ಬಾಗಿಲಿಗೆ. ಇವತ್ತು ಬಂದ್ರ ಮೇಲೆ ಮತ್ತೆ ನಾನು ಇಷ್ಟು ಮಾಡಿದೆ ನಾನು. ಎಲ್ಲರನ್ನೂ ಲೈಕ್ ಮಾಡಿ ಸಾಕಿದೆ, ಬರೀ ಎತ್ತಾಕದಲ್ಲ.
ನೀವು 8 ಜನನೂ ಒಬ್ರಿಗೆ ಒಂದು ಭೇದ ಮಾಡ್ದಿರಂಗೆ ಸಾಕಿದೆ ನಾನು. ಇನ್ನೆಂತ ಸಾಕು ಕತ್ತು. ಹಂಗೆ ನಿನ್ನ ಸಾಕ್ತೆ ಇಪ್ಪಕ್ಕೆ ನೀನೇನು ತೋಡಲ್ಲಿ ಬಳ್ಕ ಬಂದಾಳ? ದೇವ್ರ ಅನುಮಾನ ನನಗೀಗ. ಸಣ್ಕಿಪತಿಗೆ ಹೇಳ್ತಿದ್ದಿದ್ಯಲ್ಲ, ನೀ ತೋಡ ಸಿಕ್ಕದ್ದು ಅನ್ಕೊಂಡು. ಅಯ್ಯೋ ಎಂತ ಮರ್ರೆ ನೀವು ಅದೊಂದು ಖುಷಿಯಾಲಿಗೆ ಹೇಳಿದ್ದೆ. ಅದನ್ನೆಲ್ಲ ನೀವೀಗ ಮಂಡಿಗೆ ಹೈಕೊಂಡ್ಬೇಡಿ. ಈಗ ಎಂತ ನಾವು ನಿಮ್ಮನೆ ಬರ್ಕಿದ್ದಿತ್ತು ಬರಲ್ಲ ಅನ್ಕೊಂಡಲ್ದ, ಇಲ್ಲೇ ಮನೇಲಿ ತಲೆ ಬಿಸಿ ಆಯ್ದಿತ್ತದು ಇದು ಅನ್ಕೊಂಡು ನಾವು ಬರಲಿಲ್ಲ ಅಷ್ಟೇ. ಬಪ್ಪಕಾಗ ಅನ್ಕೊಂಡೇನಿರಲಿಲ್ಲ. ನಾವು ಎಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದು ಗೊತ್ತಾ ಈ ಆಣ್ಭಾಷೆ ವಿಷಯದಲ್ಲಿ. ಮೊನ್ನೆ ಮಾಲಯದಲ್ಲಂತೂ ನಂಗೆ ಅಷ್ಟಿಷ್ಟು ಬೇಜಾರಾಗಲಿಲ್ಲ. ನೀವಂತೂ ಮಾತಾಡಲೇಬೇಡಿ ಹೊತ್ತಿಗೆ. ನಿಮಗೆ ಬೇರೆ ಎಲ್ಲಿಗೆ ಹೋಪಷ್ಟೊತ್ತಿಗಾಗಲಿ ಬಪ್ಪಷ್ಟೊತ್ತಿಗಾಗಲಿ ಎಲ್ಲದಕ್ಕೂ ನಾವು ಒಟ್ಟು ಸೇರಿ ಮಾಡೋದು. ಹೌದಾ? ಅಜ್ಜಿಗೂ ನಾನೇ ಫೋನ್ ಮಾಡಿದೆ. ಅಜ್ಜಿ ಹಬ್ಬಕ್ಕೆ ನಾನೇ ಫೋನ್ ಮಾಡಿ ಎಲ್ಲ ಹೆಂಗೆ ಅಂತ ಕೇಳಿ ಅಷ್ಟೊತ್ತಿಗೂ ಒಂದು ಸುಮ್ಮನೆ ಮಾತು ಹೊತ್ತಾಕ್ರಿ ಬಿಟ್ಟರೆ ಮರು ದಿವಸ ಎಂತ ಮಾಡೋದು ಏನು ಎಂಥದ್ದು ಇಲ್ಲ. ಗಂಡ ಇಲ್ಲ ಅನ್ಕ ಗೊತ್ತಿತ್ತಲ್ಲ. ಇಲ್ಲ ಈಗ ಇಪ್ಪಳು ನಾನೊಬ್ಬಳೆ. ಮಗ ಇದ್ದಾನೆ ಈಗ ಹೊರಗಿದ್ದ, ಗಂಡ ಇದ್ದಾನೆ ಇಲ್ಲಿಲ್ಲ, ಗಣ್ಣು ಹೊರಗಿದ್ದ. ಹೌದಾ? ಯಾರು ಮುಂದೊತ್ತಿ ಮಾಡ್ಕ? ನೀವು ಮನೆ ತುಂಬ ಜನ ಇದ್ರಿ. ಮನೇಲಿ ಗಂಡು ಇದ್ರು, ಗಂಡಸ್ರಿದ್ರು, ಗಂಡು ಮಕ್ಕಳಿದ್ದು. ನೀವು ಮಾಡ್ಕಲ್ದ ಬಂದ? ಆಯ್ಲಿ ನಾವೇ ಮಾಡ್ಕಿತ್ತ, ಆಯ್ಲಿಲ್ಲ. ಎಂಥದ್ದು ಬೇರೆ ತಾಪತ್ರೆ ಇದ್ದಿತ್ತು, ಹಂಗಾಗಿ ಆಯ್ಲಿಲ್ಲ. ಇಲ್ದಿರ ನಾವೇ ಬರ್ಕಂತ ಮಾಡಿದ್ದು. ಏನು ಈಗ ಮರ್ಯಾದೆ ಏನು ಇಲ್ಲ. ನೀ ಯಾರ ಮನೆ ಬಂದ? ನೀನು ಅಣ್ಣನ ಮನೆ ನೀ ಬಂದದ್ದಲ್ದ, ನೀ ಆಡು ಬೇಡದ ಮನೆ ನೀ ಬಂದಿದೆ. ನೀವೊಂದು ಬೇಕಾದ್ರೆ ಬೈ ಒಂದು ಮಾತು. ನಾನೀಗ ನಿನ್ನ ಅಮ್ಮ ಇನ್ನ ಬೈಸ್ಕಂತೆ, ನನಗೆ ಏನು ಬೇಜಾರಿಲ್ಲ. ಆಮೇಲೆ ಎಲ್ಲಿದ್ದಾಳು ತೋರೋದಿಲ್ಲಲ್ಲ? ಶ್ಯಾಮಲ ಶಾಲೆಗೆ ಹೋಯ್ತಾಳು. ಹಾಂ, ಇವತ್ತು ಶಾಲೆ ತನಕ ಶಾಲೆಗೆ ಹೋಯ್ತಾಳು. ಬತ್ತತ್ತೀನಿ ಮಧ್ಯಾಹ್ನಕ್ಕೆ ಬಪ್ಪಳು. ಓಹೋ, ಭಾನುವಾರವೂ ಶಾಲೆ ಇರುತ್ತಲ್ಲ? ಅದು ಎಂತ ಇಲ್ಲ, ಅದೇ ಒಂದು ಸ್ವಲ್ಪ ದಿವಸ ಆಯ್ತು. ಅತ್ತಿಗೆ ಹುಷಾರಿಲ್ಲಂಬ್ರ, ಸುಮಾರು ದಿನ ಆಯ್ತಂಬ್ರ. ಅದೆಂತ ಹುಷಾರಿಲ್ಲಂಬ್ರಪ್ಪ. ಏಳಕ್ಕೆಲ್ಲ ಆತಿಲ್ಲಂಬ್ರ, ಬೆನ್ನೆಲ್ಲ ಏಳಕ್ಕೆ ಆತಿಲ್ಲಂಬ್ರ. ಎಂತ ನೋವು ಆಯ್ತಂಬ್ರ, ಎಂತ ಉಳುಕಿತ್ತಂಬ್ರ. ಅದಕ್ಕೆ ಹೆಣ್ಣಲ್ಲಿ ಮಗು ಇತ್ತಲ್ಲ, ನಾವರಿಲ್ಲ ಅವಳ ಮಕ್ಕಳನ್ನ ಹೆಂಗೋ ಇಬ್ಬರಿದ್ದು ಕಂಡ್ಕೊಂತ ಅಲ್ಲಿ ಯಾರು ಕಂಡ್ಕೊಂತಾರೆ? ಆ ಸಿಟ್ಟಿಗೆಲ್ಲ ಎಲ್ಲಿ ಮಾತಾಡ್ತಾರೆ ಒಬ್ರಿಗೊಬ್ರೆ. ಆ ಚಿಚ್ಚಿ ಮನೆಯವ್ರು ಯಾರು ಮಾತಾಡೋದಿಲ್ಲ ಅಂಬ್ರದ್ದು. ಅಪಾಯಿಂಟ್ಮೆಂಟೇ ಅಂತ ಇತ್ತಂಬ್ರಲ್ಲ ಅದರಲ್ಲೇ. ಅದಕ್ಕೆ ಹೋಯ್ದಾಳು. ಒಂದು 4 ದಿವಸ ಇದ್ದು ಅವಳು ಹುಷಾರಾದ ಕೂಡಲೇ ಬರ್ತಾಳೆ. ಓ ಹೌದಾ? ಗೊತ್ತಾಯ್ತು, ಎಲ್ಲ ಮಾತಾಡ್ತಿದ್ದೀರ ಹಾಗೆ. ಹೌದು, ಬರ್ತಾಳೆ. ನೀನು ಒಂದು 4 ದಿವಸ ಸುಮಾರು ದಿನ ಆಯ್ತಲ್ಲ ಹೋಯ್. ಅಣ್ಣ ಸಿಕ್ಕಿಲ್ಯಾ? ಬಾ, ತೋಟದ ಬದಿಯೆಲ್ಲ ಇದ್ನಕ್ಕಂತ ಹೋಯ್ ಒಂದು ಮಾತುಕತೆ ಮಾಡ್ಕೊಂಡೆ ಬಪ್ಪ. ಹೋಪ ಆರಮ್ಮ, ನಿನ್ನ ಹತ್ರ ಮಾತಾಡೋದು ಕಲಿಕ. ಬಾ ಹೋಪ, ಇನ್ನೂ ಕೂತಲ್ಲೇ ಇದ್ದಿಲ್ಲ ಮಗ. ಓ ಹೋಪ ಬಾ. ಅಣ್ಣ ಇಲ್ಲೆಲ್ಲ ಇದ್ದ, ಮಾತಾಡ್ಕೊಂಡೆ ಅಂತ ನೆನ್ನೆ ಹೇಳ್ತಿದ್ದ. ಟೆಂಪೋ ಟ್ರಾವೆಲರ ಎಂಥದ್ದು ಮಾಡುವ, ಹೋಯ್ ಎಲ್ಲ ಮಾಡಿಸ್ಕೊಬಪ್ಪ, ಮತ್ತು ಮೀನು ಹೆಣ್ಣನ್ನು ಕರ್ಕೊಂಡಪ್ಪ ಅಂತಿದ್ದ. ಅದು ಮಾಡುತ್ತಲ್ಲ ಅತ್ತೆ ಅನ್ ಕೈಗಳು ನಿಂಗೆ ಫೋನ್ ಮಾಡುತ್ತಲ್ಲ ಅದು. ಅದಕ್ಕೊಂದು ಫೋನ್ ಮಾಡಿ ಬಪ್ಪಕ್ಕೆ ಹೇಳುವ ಹಂಗಾರೆ. ಬಾ, ಎಲ್ಲ ಒಟ್ಟಿಗೆ ಹೋಗಿ ಬಂದರೆ ಎಲ್ಲ ಮುಗಿಸ್ಕೊ ಬಂದಂಗೆ ಅತ್ತ ಮಗ. ಈಗ ಹೋಗಿ ನೀವು ಹೋಗಿ ಮಾತಾಡ್ತೀರಾ, ನಾನು ಒಂಚೂರು ಒತ್ತಿಗೆ ಅಂತದ್ದು ಮಾತಾಡ್ಕೊ ಬತ್ತೆ. ಏ ಬೇಡ ಬೇಡ, ನೀವಾ ಕಡೆ ಮಾತಾಡ್ಲಕ್ಕ ಒಳ್ಳೊಟ್ಟಿ. ಅಣ್ವರ್ಷಿ ಮುಗಿದ್ರ ಮೇಲೆ ಒಟ್ಟಿಗೆ ಒಳಗೆ ಕೂತ್ಕೊಂಡು ಮಾತಾಡ್ಲಕ್ಕ. ಈಗ ಹೋಯ್ ಬಪ್ಪ ಬಾ, ಲೇಟ್ ಹತ್ತು ಮತ್ತೆ ಹೊತ್ತು ಗೊತ್ತಾತಿಲ್ಲ. ಮತ್ತೆ ಹೊತ್ತತ್ತೆ ನಂಗೊಂದು ಗ್ಯಾಸ್ ಮರೀತಿ, ಟೈಮಿಗೆ ಉಂದಿರ ಹತ್ತಿಲ್ಲ. ಪಟ್ಟ ಗದ್ದೆ ಬದಿಗೆ ಹೋಯ್ ಬಪ್ಪ ಬಾ. ಎಂತ ಅವನೊಟ್ಟಿ ಮಾತಾಡ್ಕೊಂಡು ಯಾವ ದಿನ ಅನ್ಕೊಂಡು ಒಂದು ಫಿಕ್ಸ್ ಮಾಡ್ಕೊಂಡೆ ಬಪ್ಪ. ಹಾಯ್, ನಾನು ನಿಮ್ಮ ಸುಬ್ಬಣ್ಣನ ತಂಗಿ ಇವತ್ತೇ ಬಂದದ್ದು. ಹೌದು, ಎಷ್ಟು ಜೋರಿದ್ರು ಕಾಣಿ ಇವರೆಲ್ಲ. ಯಾವುದು ಗುಟ್ಟು ಬಿಟ್ಟು ಕೊಡೋದಿಲ್ಲ. ಎಲ್ಲರ ಮನೇಲಿ ತಾಯಿ ಅದಳ ಮಗಳನ್ನ ಆಸೆ ಮಾಡ್ತಾರಲ್ಲ, ನಮ್ಮ ಮನೇಲಿ ಹಂಗಲ್ಲ. ಮಗನ ಹೆಂಡತಿ ಜಾಸ್ತಿ, ಸೊಸೆ ಜಾಸ್ತಿ ಕಾಣಿ. ಎಷ್ಟು ನೈಸ್ ಮಾಡಿದ್ರೆ ಯಾವ್ದಾರೋ ಒಂದು ಗುಟ್ಟು ಬಿಟ್ಟು ಕೊಟ್ರೆ. ನಿಮಗೆಲ್ಲ ಗೊತ್ತಿತ್ತಲ್ಲ ಗುಟ್ಟು. ಹಾಗೆ ನಾವು ವೀಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೀನಿ, ಕಮೆಂಟ್ ಹಾಕಕ್ಕ ಹೆಂಗೆ ಅನ್ಸುತ್ತೆ ಅನ್ಕೊಂಡು. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡೀನಿ. ನಾವು ಮತ್ತೆ ಸಿಕ್ತು ಆಣ್ಭಾಷೆ ಮಾತುಕತೆ ಮುಂದುವರಿತಕ್ಕ.